ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ವಿಶೇಷ ಕಾರ್ಯಕ್ರಮ ಕಾನೂನಿನ ಅರಿವು. ನೀವು ಕಚೇರಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದೀರಾ ಅಥವಾ ನೀವು ದೈನಂದಿನ ವೇತನಕ್ಕಾಗಿ ದುಡಿಯುತ್ತಿದ್ದೀರಾ? ಹಾಗಾದ್ರೆ ಈ ಕಾನೂನು ಬಗೆಗೆ ನೀವು ತಿಳಿದುಕೊಳ್ಳಲೇಬೇಕು. ಪ್ರತಿಯೊಬ್ಬ ಕಾರ್ಮಿಕ ನೌಕರರಿಗೂ ಸರ್ಕಾರ ಕೆಲವು ನಿಯಮಗಳು ಮತ್ತು ಕಾನೂನುಗಳನ್ನು ಜಾರಿಗೆ ತಂದಿದೆ. ಉದ್ಯೋಗದಲ್ಲಿ ಕನಿಷ್ಠ ವೇತನವನ್ನು ಪಡೆಯುವುದು ಪ್ರತಿ ಕಾರ್ಮಿಕನ ಹಕ್ಕು. ಸಂಘಟಿತ ಮತ್ತು ಅಸಂಘಟಿತ ವಲಯದ ಕಾನೂನು ಅಡಿಯಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಕನಿಷ್ಠ ವೇತನವನ್ನು ನಿಗದಿಪಡಿಸುತ್ತದೆ. ಈ ಬಗೆಗೆ ಹಿರಿಯ ವಕೀಲರಾದ ಡಾಕ್ಟರ್ ಎನ್.ಆರ್. ಕುಮಾರಸ್ವಾಮಿ ಅವರು ಸಮಗ್ರ ಮಾಹಿತಿ ನೀಡುತ್ತಾರೆ. ಹಾಗಾದ್ರೆ ಬನ್ನಿ ನಮ್ಮ ವೇತನ ಹಕ್ಕನ್ನು ತಿಳಿಯೋಣ. ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಎನ್.ಆರ್. ಕುಮಾರಸ್ವಾಮಿ, ಅಡ್ವೊಕೇಟ್, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಇಂದಿನ ಸಂಚಿಕೆ ಅಂದರೆ ಸಂಚಿಕೆ ನಂಬರ್ 1ರಲ್ಲಿ ಮೆಟರ್ನಿಟಿ ಬೆನಿಫಿಟ್ ಹೆರಿಗೆ ಕಾನೂನನ್ನು ನಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೆ. ತಾವೆಲ್ಲರೂ ಅದನ್ನು ನೋಡಿ ಭಾಳ ಆನಂದದಿಂದ ವಿಚಾರಗಳನ್ನ ನನಗೆ ಕರೆ ಮಾಡಿ ಹೇಳಿದರೆ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ. ಅದೇ ರೀತಿ ಈ ದಿವಸ ಕನಿಷ್ಠ ವೇತನದ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದು ಬಹಳ ಮುಖ್ಯವಾದಂತಹ ಕಾನೂನು. ಏತಕ್ಕೆ ಅಂತಂದರೆ ಕರ್ನಾಟಕದಲ್ಲಿ ಸುಮಾರು 82 ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ಗೆ ಕನಿಷ್ಠ ವೇತನವನ್ನು ನಿಗದಿ ಮಾಡಿದ್ದಾರೆ. 1919ರಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಪ್ರಾರಂಭವಾದಾಗ ಅವರ ಮುಖ್ಯ ಉದ್ದೇಶವಿದ್ದಿದ್ದು ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ILO ಮೆಂಬರ್ ಆಗಿರ್ತಾರೆ ಅಂಥ ದೇಶಗಳಲ್ಲಿ ಕನಿಷ್ಠ ವೇತನವನ್ನು ನಿಗದಿಪಡಿಸಬೇಕು ಮತ್ತು ಮೆಟರ್ನಿಟಿ ಬೆನಿಫಿಟ್ ಕಾನೂನು ಭತ್ಯವನ್ನು ಕೊಡಬೇಕು. ಈ ಎರಡು ವಿಚಾರವನ್ನು ತನ್ನ ಸದಸ್ಯ ರಾಷ್ಟ್ರಗಳಿಗೆ ILO ತಿಳಿಸಿತ್ತು. ಆದರೆ 1919ರಿಂದ 1928ರವರೆಗೆ ಸದಸ್ಯ ರಾಷ್ಟ್ರಗಳು ಕನಿಷ್ಠ ವೇತನವನ್ನಾಗಲಿ ಅಥವಾ ಮೆಟರ್ನಿಟಿ ಬೆನಿಫಿಟ್ ಹೆರಿಗೆ ಭತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅವರು ಜಾರಿಗೆ ತರಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಬೇರೆ ನೂರಾರು ಕಾರಣಗಳು ಉಂಟಾಯಿತು. ಆದರೆ ಭಾರತ ದೇಶದಲ್ಲಿ ಕನಿಷ್ಠ ವೇತನ ನಿಗದಿಯನ್ನು ಮಾಡೋದಕ್ಕೋಸ್ಕರ ಕಮಿಟಿಗಳನ್ನು ಸ್ಥಾಪನೆ ಮಾಡಿ ಟ್ರೇಡ್ ಯೂನಿಯನ್ ಲೀಡರ್ಸ್ಗಳು ಆಡಳಿತ ವರ್ಗದ ಜೊತೆಯಲ್ಲಿ ಮಾತುಕತೆಗಳನ್ನು ನಡೆಸಿದರು. ಆದರೂ ಅದು 1928ರಿಂದ 1948ರವರೆಗೆ ಅನೇಕ ಮೀಟಿಂಗ್ಗಳು ಸಂಘಟನೆಗಳ ಮುಖಾಂತರ, ಆಡಳಿತ ವರ್ಗದವರ ಮುಖಾಂತರ, ಕಾರ್ಮಿಕ ಸಂಘಟನೆಗಳು ಈ ವಿಚಾರವನ್ನು ಸಾಕಷ್ಟು ವಿಚಾರವನ್ನು ಚರ್ಚೆಗೆ ಒಳಪಟ್ಟಿತ್ತು. ಆದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಗಳಾಗಿ ಬಂದು, ಜಗಜೀವನ್ ರಾಮ್ ಅವರು ಕಾರ್ಮಿಕ ಮಂತ್ರಿಗಳಾಗಿ ಬಂದಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಿನಿಮಮ್ ವೇಜಸ್ ಆ್ಯಕ್ಟ್ 1948 ಅಂದರೆ ಕನಿಷ್ಠ ವೇತನ ನಿಯಮ 1948, ESI ಆ್ಯಕ್ಟ್ 1948 ಮತ್ತು ಫ್ಯಾಕ್ಟ್ರೀಸ್ ಆ್ಯಕ್ಟ್ 1948 ಈ 3 ಕಾನೂನುಗಳು ಬಹಳ ಬಹುಮುಖ್ಯವಾದಂಥ ಕಾನೂನುಗಳಾಗಿದ್ದು ಇದನ್ನು B.R. ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಮಂಡನೆ ಮಾಡಿದರು. ಮಂಡನೆ ಮಾಡಿದಾಗ ಅದನ್ನು ಒಮ್ಮತದಿಂದ ಈ 3 ಕಾನೂನುಗಳು ಸ್ವೀಕಾರವಾದವು. ಅದರಲ್ಲಿ ಕನಿಷ್ಠ ವೇತನ ನಿಯಮ 1948 ಏನಿದೆ ಅದು 15/3/1948ಕ್ಕೆ ಜಾರಿಗೆ ಬರುವಂತೆ ಇಡೀ ಭಾರತ ಖಂಡ ಅದನ್ನು ಒಪ್ಪಿಕೊಂಡಿತ್ತು. ಹೀಗಾಗಿ ನಮ್ಮ ರಾಜ್ಯಗಳಲ್ಲಿ ಯಾವ್ಯಾವ ರಾಜ್ಯಗಳಿದ್ದಾವೆ ಇಂಡಿಯಾ ದೇಶದಲ್ಲಿ ಅಲ್ಲೆಲ್ಲ ಮಿನಿಮಮ್ ವೇಜಸ್ ಅಂದರೆ ಕನಿಷ್ಠ ವೇತನವನ್ನು ಜಾರಿಗೆ ಬರುವಂತೆ ಭಾರತ ಸರ್ಕಾರ ಆದೇಶ ಮಾಡಿತು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅಂತಹ ಕಾನೂನುಗಳನ್ನು ರಚನೆ ಮಾಡಿತ್ತು. ಕನಿಷ್ಠ ವೇತನ ಆ್ಯಕ್ಟ್ ಅಥವಾ ನಿಯಮ ಏನಿದೆ 1948 ಅದಕ್ಕೆ ಸಂಬಂಧಪಟ್ಟಂಥ ನಿಯಮಾವಳಿಗಳನ್ನು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಗಳು ಕೂಡ ಮಾಡಿತ್ತು. 1948ರಿಂದ ಇಲ್ಲಿವರೆಗೆ ಸುಮಾರು 83 ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ ಅಂದರೆ ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ ಅಂತಂದರೆ ಒಂದು ರೀತಿಯ ಕೆಲಸ ಮಾಡುವಂಥ ಜಾಗದಲ್ಲಿ 1,000 ಜನಕ್ಕಿಂತಲೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ ಅಂತಾರೆ. ಅದಕ್ಕೆ ಮಿನಿಮಮ್ ವೇಜಸ್ ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ರು. ಲಕ್ಷಾಂತರ ಕಾರ್ಮಿಕರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಇದರಲ್ಲಿ ಟೈಲರಿಂಗ್ ಇಂಡಸ್ಟ್ರೀಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟು, ಈ ರೀತಿ 84 ಸೆಕ್ಯೂರಿಟಿ ಗಾರ್ಡ್ಸ್ಗಳು, ಎಲ್ಲ ರೀತಿಯ ವರ್ಗಗಳಿಗೆ ಮಿನಿಮಮ್ ವೇಜಸ್
ಕನಿಷ್ಠ ವೇತನವನ್ನು ಜಾರಿಗೆ ಕರ್ನಾಟಕ ಸರ್ಕಾರ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಪ್ರತಿ ವರ್ಷವೂ ಕೂಡ ವೇರಿಯಬಲ್ ಟಿಯರ್ನೆಸ್ ಅಲೋವೆನ್ಸ್ ಅನ್ನು ಫಿಕ್ಸ್ ಮಾಡ್ತಾರೆ. ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಜಾಸ್ತಿ ಆದಂಗೆಲ್ಲ ಅದಕ್ಕೆ ಒಂದು ನ್ಯೂಟ್ರಲೈಸ್ ಪಾಯಿಂಟ್ಗಳನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ವೇರಿಯಬಲ್ ಡಿಯರ್ನೆಸ್ ಅಂತ ಪ್ರತಿ ವರ್ಷ ಜಾರಿಗೆ ಮಾಡ್ತಾರೆ. ಈ ವೇರಿಯಬಲ್ ಡಿಯರ್ನೆಸ್ ಅಲೋವೆನ್ಸು 1 ಏಪ್ರಿಲ್ ಇಂದ ಹಿಡಿದು 31/3 ಜಾರಿ ಇರುತ್ತೆ. ಅಂದರೆ ಒಂದು ವರ್ಷ. ಪ್ರತಿ ವರ್ಷವೂ ಕೂಡ VDAನ ಆಡಳಿತ ವರ್ಗದವರು ಕೊಡಬೇಕು. ಇದಕ್ಕೂ ಮುಂಚೆ 1948ರಲ್ಲಿ ಈ ಕನಿಷ್ಠ ವೇತನ ಆ್ಯಕ್ಟ್ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಅನೇಕ ಕಾರ್ಖಾನೆ ಮಾಲೀಕರು ಸುಪ್ರೀಂ ಕೋರ್ಟ್ವರೆಗೂ ಹೋದರು. ನಾವು ಮಿನಿಮಮ್ ವೇಜಸ್ಸನ್ನು ಕನಿಷ್ಠ ವೇತನವನ್ನು ಕೊಡೋಕ್ಕಾಗೋದಿಲ್ಲ, ಈಗಲೇ ನಾವು ನಷ್ಟದಿಂದ ನರಳ್ತಾ ಇದ್ದೀವಿ, ಮಿನಿಮಮ್ ವೇಜಸ್ ಕೊಡೋಕ್ಕಾಗಲ್ಲ, ನಾವು ಏನು ಹಳೆಯ ವೇತನಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಸುಪ್ರೀಂ ಕೋರ್ಟು ಅನೇಕ ಜಡ್ಜ್ಮೆಂಟ್ಗಳಲ್ಲಿ ಹೇಳ್ತು, ಯಾವ ಮಾಲೀಕನಿಗೆ ಕನಿಷ್ಠ ವೇತನವನ್ನು ಕೊಡಲು ಸಾಧ್ಯವಾಗುವುದಿಲ್ಲವೋ ಅಂತಹ ಮಾಲೀಕರು ಕಾರ್ಖಾನೆಗಳು ನಡೆಸೋದೇ ಬೇಡ ಅಂತ ಹೇಳಿ ಬೇಕಾದಷ್ಟು ಜಡ್ಜ್ಮೆಂಟ್ಗಳು ಬಂದಿದೆ ಇದ್ರ ಪ್ರಕಾರ. ಆದ್ದರಿಂದ ಎಲ್ಲ ಕಡೆನಲ್ಲೂ ಕೂಡ ಮಿನಿಮಮ್ ವೇಜಸನ್ನು ಕಂಪಲ್ಸರಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಗಿರೋ ಕಾರಣ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಮಿನಿಮಮ್ ವೇಜಸನ್ನು ಮಾಡ್ತಾ ಇದ್ದಾರೆ. ಕಾನೂನಿನ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮಿನಿಮಮ್ ವೇಜಸ್ ಆಕ್ಟ್ ಕನಿಷ್ಠ ವೇತನದಲ್ಲಿ ಕೂಡ ಯಾವ ರೀತಿ ಫಿಕ್ಸ್ ಮಾಡ್ತಾರೆ, ಇದು ಅವರ್ಲಿ ಬೇಸಿಸ್ ಇರ್ಬೋದು, ಗಂಟೆಗೆ ವೇಜಸ್ ಅನ್ನ ಕೊಡಬಹುದು ಅಥವಾ ವೀಕ್ಲಿ ಕೊಡಬಹುದು ಅಥವಾ ತಿಂಗಳಿಗೆ ಒಂದ್ಸರಿ ಕೊಡಬಹುದು. ಆದ್ದರಿಂದ ಮಿನಿಮಮ್ ವೇಜಸ್ಸು ಒಂದು ಕಂಪನಿನಲ್ಲಿ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಲ್ಲಿನ ಕೆಲಸ ಮಾಡ್ತಕ್ಕಂತಹ ಸ್ಕಿಲ್ಡ್, ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್ ಮತ್ತು ಹೈಲಿ ಸ್ಕಿಲ್ಡ್ಗೆ ಬೇರೆ ಬೇರೆ ರೀತಿಯ ವೇತನಗಳನ್ನು ನಿಗದಿ ಮಾಡಿ ಅವರು ಕೊಟ್ಟಿರ್ತಾರೆ. ಇದು ಚಾಣಕ್ಯನ ಜೂರಿಸ್ಪ್ರುಡೆನ್ಸಲ್ಲೂ ಕೂಡ ಇದನ್ನು ನಾವು ಕಾಣ್ತೀವಿ. ಚಾಣಕ್ಯನ ಥಿಯರಿ ಪ್ರಕಾರವೂ ಕೂಡ ತನ್ನ ಜೂರಿಸ್ಪ್ರುಡೆನ್ಸ್ ಬುಕ್ನಲ್ಲಿ ಅಥವಾ ಎಕನಾಮಿಕ್ಸ್ ಬುಕ್ಕಲ್ಲಿ ಏನು ಹೇಳಿದ್ದಾನೆ ಅರ್ಥಶಾಸ್ತ್ರದಲ್ಲಿ ಅಂತಂದರೆ, ಕಾರ್ಮಿಕರನ್ನು ಅವರವರ ನಿಪುಣತೆ ಮೇಲೆ ಅನ್ಸ್ಕಿಲ್ಡು, ಸೆಮಿ ಸ್ಕಿಲ್ಡು, ಹೈಲಿ ಸ್ಕಿಲ್ಡ್ ಅಂತ ಹೇಳಿ ಮಾಡಿದ. ಅವನು ಕರ್ಮಕಾರ 1, ಕರ್ಮಕಾರ 2, ಕರ್ಮಕಾರ 3, ಕರ್ಮಕಾರ 4 ಈ ರೀತಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ಮಿನಿಮಮ್ ವೇಜಸನ್ನು ಕೊಡಬೇಕು ಅಂತೇಳಿ. ಎರಡನೇದು, ಕರ್ನಾಟಕ ಸರ್ಕಾರದವರು ಕೂಡ ಅದನ್ನು ಮತ್ತಷ್ಟು ವಿಭಜನೆ ಮಾಡಿದ್ದಾರೆ. ಏನು ಅಂತಂದರೆ, ಬೆಂಗಳೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ಝೋನ್ 1 ಅಂತಲೇ ಬರುತ್ತೆ, ಉಳಿದವು ಝೋನ್ 2 ತಾಲೂಕು ಲೆವೆಲ್ಗಳಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ಗಳಲ್ಲೆಲ್ಲ ಬರುತ್ತೆ. ಕನಿಷ್ಠ ವೇತನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಾವಣೆ ಇದ್ದೇ ಇರುತ್ತೆ. ಇಡೀ ಕರ್ನಾಟಕದಲ್ಲಿ ಮಿನಿಮಮ್ ವೇಜಸ್ ಕನಿಷ್ಠ ವೇತನ ಒಂದೇ ಆಗಿರೋದಿಲ್ಲ, ಬೇರೆ ಬೇರೆ ಇರುತ್ತೆ. ಇದು ಡಿಪೆಂಡಿಂಗ್ ಅಪಾನ್. ಅದರ ಜೊತೆಗೆ ಮಿನಿಮಮ್ ವೇಜಸ್ನಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂತಂದರೆ ವರ್ಕಿಂಗ್ ಅವರ್ಸ್. ಮುಂಚೆ ಮಿನಿಮಮ್ ವೇಜಸ್ ಆ್ಯಕ್ಟ್ ಕನಿಷ್ಠ ವೇತನ ಬರೋದಕ್ಕಿಂತ ಮುಂಚೆ ವರ್ಕಿಂಗ್ ಅವರ್ಸ್ ಇರಲಿಲ್ಲ. ಅದನ್ನೇ 12 ಗಂಟೆ 14 ಗಂಟೆ ಕೆಲಸ ಮಾಡೋದು, ವೀಕ್ಲಿ ಆಫ್ಗಳನ್ನು ಕೊಡ್ತಾ ಇರಲಿಲ್ಲ. ಆದ ಕಾರಣ ಅದನ್ನು ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ನಿಯಮದಲ್ಲಿ ಅದನ್ನು ಜಾರಿಗೆ ಕಳಿಸಿದ್ದಾರೆ. ಯಾವುದೇ ಕಾರ್ಮಿಕನು ಒಂದು ವಾರದಲ್ಲಿ 48 ಗಂಟೆಗಳ ಕಾಲ ಅಥವಾ ಒಂದು ದಿವಸಕ್ಕೆ 8 ಗಂಟೆಗಳ ಕಾಲ ವಿಶ್ರಾಂತಿಯನ್ನು ಬಿಟ್ಟು ಹೊರತುಪಡಿಸಿ, ಅಂದರೆ ಒಂದೊಂದು ಕಂಪ್ನಿಯಲ್ಲಿ 1 ಅವರ್ ವಿಶ್ರಾಂತಿ ಕೊಡ್ಬೋದು, ಇನ್ನು ಕೆಲವು ಕಡೆಯಲ್ಲಿ ಅರ್ಧ ಗಂಟೆ ಕೊಡ್ಬೋದು, ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಅದನ್ನು ಬಿಟ್ಟು 8 ಗಂಟೆಗಳ ಕೆಲಸ ಮಾಡ್ಬೋದು ಅಥವಾ 48 ಗಂಟೆಗಳ ಕಾಲ ಒಂದು ವಾರದಲ್ಲಿ ಮಾಡಬೇಕು. ಇನ್ನೂ ಕೆಲವು ಕಂಪನಿಗಳು ಮುಂದುವರೆದು ಕಾರ್ಮಿಕರಿಗೆ ಅನುಕೂಲವಾಗಲಿ, ಆಮೇಲೆ ಅವರಿಗೆ ಕೆಲಸಕ್ಕೆ ತೊಂದರೆ ಆಗದಂಗೆ ಮನೆ ಮಠಗಳನ್ನು ನೋಡ್ಕೊಳೋಕ್ಕೆ, ಹೆಂಡತಿ ಮಕ್ಕಳನ್ನು ನೋಡ್ಕೊಳೋದಕ್ಕೆ ಏನು ಮಾಡಿದ್ದಾರೆ, ಕೆಲವು ಕಂಪನಿಗಳು 5 ದಿವಸ ಮಾತ್ರ ವರ್ಕ್ ಮಾಡ್ತಾರೆ. ಆ 5 ದಿವಸ ಕೆಲಸ ಮಾಡಿದರೂ ಸಹ ಆ 48 ಗಂಟೆಗಳ ಅವಧಿನಲ್ಲಿ ಅವರು ಹೋಗಂಗಿಲ್ಲ. 48 ಅವರ್ಸಲ್ಲೇ ಅವ್ರು ಕೆಲಸ ಮಾಡಿಸ್ಕೋಬೇಕು. ಆಮೇಲೆ ಪೇಯ್ಡ್ ವೀಕ್ಲಿ ಹಾಲಿಡೇಸ್ನ ಕೊಡಬೇಕು. ಒಬ್ಬ ವ್ಯಕ್ತಿ ಮಿನಿಮಮ್ ವೇಜಸ್ಗೆ ಒಳಪಟ್ಟರೆ ಭಾನುವಾರದ ಸಂಬಳವನ್ನು ಕೂಡ ಅದರಲ್ಲಿ ಸೇರಿಸಿರ್ತಾರೆ. ಆದ್ದರಿಂದ ಯಾವುದೇ ಕಾರ್ಮಿಕರು ಭಯ ಪಡುವಂಥದ್ದಿಲ್ಲ. ಎರಡನೇದು, ಯಾವುದೇ ಕಾರ್ಮಿಕನು 8 ಗಂಟೆಗಳ ನಂತರ ಕೆಲಸ ಮಾಡಿದರೆ ಅಥವಾ 48 ಗಂಟೆಗಳ ನಂತರ ಒಂದು ವಾರದ ನಂತರ ಕೆಲಸ ಮಾಡಿದರೆ, ಎಕ್ಸ್ಟ್ರಾ ವರ್ಕ್ ಮಾಡಿದರೆ, 8 ಅವರ್ಸ್ಗಿಂತ ಜಾಸ್ತಿ ಕೆಲಸ ಮಾಡಿದರೆ ಓವರ್ ಟೈಮ್ ಕೊಡಬೇಕಾಗುತ್ತೆ. ಓವರ್ ಟೈಮ್ ಯಾವಾಗಲೂ
ತನ್ನ ವೇತನ ಏನಿರುತ್ತೆ ಅದು 2% ಅವರ್ಲಿ ಬೇಸಿಸ್ ಕಂಡುಹಿಡಿದು ಅದರ 2% ಕೊಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಕೆಲವು ಕಾರ್ಖಾನೆಗಳಲ್ಲಿ ಅದನ್ನು ಕೊಡ್ತಾ ಇರಲಿಲ್ಲ. ಈಗ ಈ ಮಿನಿಮಮ್ ವೇಜಸ್ ಕನಿಷ್ಠ ವೇತನ ಬಂದಿರೋದ್ರಿಂದ ಸಾಕಷ್ಟು ಲೇಬರ್ ಇನ್ಸ್ಪೆಕ್ಟರ್ಗಳು ಇರೋದ್ರಿಂದ ಆ ಇಂಪ್ಲಿಮೆಂಟೇಷನ್ ತುಂಬ ಚೆನ್ನಾಗಿ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಇದು ಕಾರ್ಮಿಕರಿಗೆ ತುಂಬ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಬಹಳವಾದ ಮುಖ್ಯವಾದ ಅಂಶ. ಯಾವುದೇ ಕಾರ್ಮಿಕರಿಗೆ ಮಿನಿಮಮ್ ವೇಜಸ್ಸು ಕೊಡಲಿಲ್ಲ ಅಂತಂದರೆ ಅವರು ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ ಇಲ್ಲಿದ್ದರ ನೋಡ್ಕೋಬೇಕು. ಅಂಥ ಸಂದರ್ಭದಲ್ಲಿ ಅವರು ಸಂಬಂಧಪಟ್ಟಂಥ ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಲೇಬರ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಲೇಬರ್ ಆಫೀಸರ್ಸರ್ ಆಗಲಿ ಅಥವಾ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಆಗಲಿ ಇವರನ್ನು ಭೇಟಿ ಮಾಡಿ ಅರ್ಜಿಯನ್ನು ಕೊಟ್ಟರೆ ಅದನ್ನು ಅವರು ಬಹಳ ಬೇಗ ಇತ್ಯರ್ಥ ಮಾಡ್ತಾರೆ. ಆದರೆ ಸೆಕ್ಷನ್ 20ರಲ್ಲಿ ಒಂದು ಬಹುಮುಖ್ಯವಾದ ಅಂಶವನ್ನು ಕಾನೂನಲ್ಲಿ ತಂದಿದ್ದಾರೆ. ಅದೇನು ಅಂತಂದರೆ ಮಿನಿಮಮ್ ವೇಜಸ್ ಕನಿಷ್ಠ ವೇತನವನ್ನು ಕೊಡದಲ್ಲಿದ್ದರೆ 6 ತಿಂಗಳ ಒಳಗಾಗಿ ಆ ಕೇಸನ್ನು ಅವರು ಫೈಲ್ ಮಾಡಬೇಕು. ಅದು ಬಹಳ ಇಂಪಾರ್ಟೆಂಟ್. 6 ತಿಂಗಳ ನಂತರ ಹಾಕಿದರೆ ಕೇಸು ನಡೆಸೋಕೆ ಆಗೋದಿಲ್ಲ. ಕಾನೂನಿನ ಅರಿವು ಕಾರ್ಯಕ್ರಮದಲ್ಲಿ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಕನಿಷ್ಠ ವೇತನವನ್ನು ಅಡಲ್ಟ್ಸ್ಗೆ ಬೇರೆ ವೇಜಸ್ ಇರುತ್ತೆ, ಅಡೋಲಸೆನ್ಸ್ಗೆ ಬೇರೆ ವೇಜಸ್ ಇರುತ್ತೆ, ಮತ್ತು ಚೈಲ್ಡ್ ಲೇಬರ್ಸ್ಗೆ ಇರುತ್ತೆ. 14 ವರ್ಷದ ಕೆಳಪಟ್ಟಂಥ ವ್ಯಕ್ತಿಗಳು ಯಾರು ಕೂಡ ಯಾವುದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡಬಾರ್ದು, ಯಾವುದೇ ಶಾಪ್ಗಳಲ್ಲಿ ಕೆಲಸ ಮಾಡಬಾರ್ದು. ಅದು ಕಾನೂನಿಗೆ ವಿರುದ್ಧವಾಗಿರುತ್ತೆ. ಆಮೇಲೆ ಅಪ್ರೆಂಟಿಸಸ್ ಅಂತ ಬೇಕಾದರೆ ಟ್ರೇಡ್ ಅಪ್ರೆಂಟಿಸಸ್ ತೊಗೊಂಡ್ರೆ ಅವರಿಗೆ ವೇತನಗಳು ಬೇರೆ ಬೇರೆ ಇರುತ್ತೆ. ಆದರೆ ಕಂಪನಿ ಟ್ರೈನಿಸ್ಗೆ ಬೇರೆ, ಅಪ್ರೆಂಟಿಸಸ್ಸೇ ಬೇರೆ ಇರ್ತಾರೆ. ಆದ ಕಾರಣ ಕನಿಷ್ಠ ವೇತನವೂ ಸಹ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬೇರೆ ಬೇರೆ ಆಗಿರೋದು ಬಹಳ ಮುಖ್ಯವಾದ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಆಡಳಿತ ಮಂಡಳಿನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಆಡಳಿತ ವರ್ಗದವರು ಪ್ರತಿ ತಿಂಗಳು 31ನೇ ತಾರೀಕು ಸಂಬಳ ಕೊಡೋದಕ್ಕಿಂತ ಮುಂಚೆ 1 ದಿವಸ ಮುಂಚೆ ವೇಜ್ ಸ್ಲಿಪ್ ಅನ್ನು ಕೊಡಬೇಕು. ಆ ವೇಜ್ ಸ್ಲಿಪ್ನಲ್ಲಿ ಆತನ ಹೆಸರು, ಆತನ ಉದ್ಯೋಗ, ಕನಿಷ್ಠ ವೇತನದ ಬಗ್ಗೆ ಫಿಕ್ಸ್ ಮಾಡಿರ್ತಕ್ಕಂಥ ಮಿನಿಮಮ್ ವೇಜಸ್ಸು, ಆತ ಎಷ್ಟು ದಿವಸ ಕೆಲಸ ಮಾಡಿದ್ದಾನೆ, ಆತ ಎಷ್ಟು ಅರ್ನ್ ಮಾಡಿದ್ದಾನೆ ಆ ತಿಂಗಳಲ್ಲಿ, ಅದರಲ್ಲಿ ಡಿಡಕ್ಷನ್ಸ್ಗಳಲ್ಲಿ ಯಾವ್ಯಾವುದಕ್ಕೋಸ್ಕರ ಹಿಡಿದಿದ್ದಾರೆ, ESI ಇರ್ಬೋದು, PF ಇರ್ಬೋದು, ಈ ರೀತಿ ಅಮೌಂಟ್ಗಳನ್ನ ಡಿಡಕ್ಟ್ ಮಾಡಿರ್ತಕ್ಕಂಥ ಅಮೌಂಟನ್ನು ತೋರಿಸಿ ಕೊನೆಗೆ ಆತನಿಗೆ ಎಷ್ಟು ಸಂಬಳ ಬಂದಿದೆ ಅನ್ನೋ ವಿಚಾರವನ್ನು 1 ದಿವಸ ಮುಂಚೆನೇ ಕಾರ್ಮಿಕರಿಗೆ ಆಯಾ ಕಂಪನಿಯ HRD ಪರ್ಸನ್ಸ್ ಯಾರಿರ್ತಾರೆ, ಮಾನವ ಸಂಪನ್ಮೂಲ ಅಧಿಕಾರಿಗಳು ಅದನ್ನು ಅವರಿಗೆ ಕೊಡಬೇಕು. ಅದರಿಂದ ವರ್ಕರ್ಸ್ಗೆ ಏನಾದ್ರು ಹೆಚ್ಚು ಕಡಿಮೆ ಇದೆ ಅದನ್ನ ಕರೆಕ್ಟ್ ಮಾಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಪೇ ಸ್ಲಿಪ್ಸನ್ನು ಕೊಡಬೇಕು. ಈ ರೀತಿಯ ಸಂಬಳವನ್ನು 1,000 ಜನ ಕಾರ್ಮಿಕರು ಇರ್ತಕ್ಕಂಥ ಕಂಪನಿಗಳಲ್ಲಿ 7ನೇ ತಾರೀಕು ಒಳಗಡೆ ಸಂಬಳವನ್ನು ಪಾವತಿ ಮಾಡಬೇಕು. ನಂತರ 1,000ಕ್ಕಿಂತ ಹೆಚ್ಚು ಜನ ಇರ್ತಕ್ಕಂಥ ಕಾರ್ಮಿಕರು ಇರ್ತಕ್ಕಂಥ ಕಂಪನಿಗಳಲ್ಲಿ 10ನೇ ತಾರೀಕು ಒಳಗಡೆ ಸಂಬಳವನ್ನು ಕೊಡಬೇಕು. ಇದು ಬಹುಮುಖ್ಯವಾದದ್ದು. ಯಾವುದೇ ಸಂದರ್ಭದಲ್ಲಿ 7ನೇ ತಾರೀಕು ಅಂತಂದರೆ 7ನೇ ತಾರೀಕು ಭಾನುವಾರ ಅಥವಾ ಯಾವುದೋ ವೀಕ್ಲಿ ಡೇ ಬಂದರೆ ನಾವು 6ನೇ ತಾರೀಕೇ ಆಡಳಿತ ವರ್ಗದವರು ಸಂಬಳವನ್ನು ಕೊಡಬೇಕು. ಇದು ಮಿನಿಮಮ್ ವೇಜಸ್ಸು. ಕನಿಷ್ಠ ವೇತನದಲ್ಲಿ ಪೇಮೆಂಟ್ ಆಫ್ ವೇಜಸ್ಸು ಕೆಲವು ಕಾನೂನುಗಳು ಇದರಲ್ಲಿ ಸೇರಿಕೊಂಡಿರ್ತವೆ. ಅದರಲ್ಲಿ ಏನಪ್ಪ ಅಂತಂದರೆ ಈಗಿನ ಕಾನೂನು ಪ್ರಕಾರ ಸಂಬಳವನ್ನು ಅವರವರ ಬ್ಯಾಂಕಿನ ಅಕೌಂಟಿಗೆ ಹಾಕಲೇಬೇಕು. ಮುಂಚೆ ಕ್ಯಾಶ್ ಕೊಡ್ತಾಯಿದ್ರು, ಅದನ್ನು ಈಗ ನಿಲ್ಲಿಸಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಲೇಬರ್ನವರು ಅದಕ್ಕೆ ಸಂಬಂಧಪಟ್ಟಂತಹ ಸರ್ಕ್ಯುಲರ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಆ ಪ್ರಕಾರ ಸಂಬಳವನ್ನು 7ನೇ ತಾರೀಕು ಒಳಗಡೆ ಅಥವಾ 10ನೇ ತಾರೀಕು ಒಳಗಡೆ ಅವರವರ ಬ್ಯಾಂಕ್ ಅಕೌಂಟಿಗೆ ಹಾಕ್ತಕ್ಕಂಥ ಕರ್ತವ್ಯ ಮಾಲೀಕರದಾಗಿರುತ್ತೆ. ಕ್ಯಾಶ್ ಕೊಡಬಾರ್ದು ಅಥವಾ ಚೆಕ್ಕು ಕೊಡಬಾರ್ದು. ಯಾಕೆಂದರೆ ಆ ಮೂಲ ವೇತನ ಅಥವಾ ನಾವೇನು ವೇತನ ಕೊಡ್ತೀವಿ ಅಥವಾ ನಾನು ಅರ್ನ್ ಮಾಡಿದ್ದೀನಿ ಆ ಸಂಬಳ ನನ್ನ ಅಕೌಂಟಿಗೆ ಹೋಗಬೇಕು ಅನ್ನೋದೇ ಇದರ ಮೂಲ ಧ್ಯೇಯ ಆಗಿದ್ದು, ಇದರಲ್ಲಿ ಯಾವುದೇ ಕಾರಣದಿಂದ ತೊಡಕು ಉಂಟಾಗಬಾರ್ದು, ಕಾರ್ಮಿಕರಿಗೆ ಹಣ ಬರಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಆಗಿರುತ್ತೆ. ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ಆಡಳಿತ ಮಂಡಳಿಯವರು ಏನಾದ್ರು ತಪ್ಪು ಮಾಡಿದರೆ ಅಥವಾ ಮಿನಿಮಮ್ ವೇಜಸ್ಸನ್ನು ಕೊಡದಲೇ ಹೋದರೆ ಅಥವಾ ಕಡಿಮೆ ಕೊಟ್ಟರೆ ಅದಕ್ಕೆ ಕಾನೂನು ಪ್ರಕಾರ ಆಡಳಿತ ಮಂಡಳಿ ಮೇಲೆ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ಜರುಗಿಸೋದಕ್ಕೆ ಅವಕಾಶ ಇರುತ್ತದೆ. ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ಗೆ ಕನಿಷ್ಠ ವೇತನವನ್ನು ನಿಗದಿ ಮಾಡೋದಕ್ಕೋಸ್ಕರ ಕಮಿಟಿಗಳು ಸಮಿತಿಯನ್ನು ರಚಿಸಿದ್ದಾರೆ. ಒಂದೊಂದು ಆ್ಯಕ್ಟಲ್ಲಿ ಒಂದೊಂದು ಸಮಿತಿ ಇರುತ್ತೆ. ಈ ಸಮಿತಿಯವರು ಆಗಾಗ ಸೇರಿಕೊಂಡು ಚರ್ಚೆ ನಡೆಸಿ ಮಿನಿಮಮ್ ವೇಜಸ್ಸನ್ನು ಕೊನೆಯ ಪಕ್ಷ 5 ವರ್ಷಕ್ಕೊಮ್ಮೆ ಆದರೂ ಇವರು ಅದನ್ನು ರಿವೈಸ್ ಮಾಡ್ತಾ ಹೋಗಬೇಕು ಅನ್ನೋ ಒಂದು ಅಂಶವನ್ನು ತಮಗೆ ಇಲ್ಲಿ ಮನದಟ್ಟು ಮಾಡ್ತಾರೆ.